ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನ್ನಡತಿ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಗಗನ. ತುಂಬ ದಿನಗಳಾದಮೇಲೆ ವಿಡಿಯೋಸ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾವು ನಾಳೆ ನಮ್ಮನೆ ಏನು ಮಾಡ್ತಾ ಇದ್ದೀವಿ ಅಂದರೆ ವರಮಹಾಲಕ್ಷ್ಮಿನ ಹಬ್ಬನ ಮಾಡ್ತಾ ಇದ್ದೀವಿ. ಯಾಕೆ ಲಾಸ್ಟ್ ವೀಕೆ ನಾವು ಯಾಕೆ ಮಾಡಲಿಲ್ಲ ಅಂದರೆ ನಮ್ಮ ಪಾಪಗೆ ಇನ್ನೂ 3 months ಕಂಪ್ಲೀಟ್ ಆಗಿರಲಿಲ್ಲ. 3 months ಕಂಪ್ಲೀಟ್ ಆಗೋವರೆಗೂ ನಮ್ಮ ಕಡೆ ಯಾವುದೇ ದೇವಸ್ಥಾನಕ್ಕೆ ಹೋಗೋದಾಗಲಿ ಪೂಜೆ ಮಾಡೋದಾಗಲಿ ಏನು ಮಾಡಿಸಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಏನಂದ್ರು, ನೆಕ್ಸ್ಟ್ ವೀಕ್ ಮಾಡುವಂತೆ 3 months ಕಂಪ್ಲೀಟ್ ಆಗಿರುತ್ತಲ್ಲ, ನಾನೆಲ್ಲ ಅರೇಂಜ್ ಮಾಡಿಕೊಡ್ತೀನಿ, ನೀನು ಜಸ್ಟ್ ಪೂಜೆ ಮಾಡುವಂತೆ ನೆಕ್ಸ್ಟ್ ವೀಕ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ಸೀರೆನ ಕೂಡ ಶಾಪಿಂಗ್ ಮುಂಚೆನೇ ಮಾಡ್ಕೊಂಡು ಬಂದಿದ್ವಿ ನಾವು. ಸೀರೆ ತೋರಿಸ್ತೀನಿ ರೀ, ದೇವ್ರು ಗುಡಿಸೋ ಸೀರೆ ಮತ್ತು ಮಡ್ಲಕ್ಕಿ ಸೀರೆ ಎರಡನ್ನೂ ತೋರಿಸ್ತೀನಿ. ನಾನು ದೇವ್ರು ಗುಡಿಸೋದು ಈ ಕಲರಲ್ಲಿ ಉಡ್ಸೋಣ ಅಂದ್ಕೊಂಡಿದ್ದೀನಿ. ಇದು ಸಾಫ್ಟ್ ಬನಾರಸ್ ಸಿಲ್ಕ್ ಸ್ಯಾರಿ. ಇದು ರಾಯಲ್ ಒಂಥರ ಬ್ಲೂ ಕಲರ್, ಇದು ಒಂಥರ ಪರ್ಪಲಿಶ್ ಬ್ಲೂ, ಒಂಥರ ಡಾರ್ಕ್ ಬ್ಲೂ, ಅದಕ್ಕೆ ಪಿಂಕ್ ಕಲರ್ ಬಾರ್ಡ್ರು ಬಂದಿದೆ. ಬ್ಲೌಸ್ ಕೂಡ ಪಿಂಕ್ ಕಲರ್. ಇದನ್ನ ನಾನು ದೇವಿ ಗುಡ್ಸೋಣ ಅಂದ್ಕೊಂಡಿದ್ದೀನಿ. ಮಡ್ಲಕ್ಕಿ ಕೊಡೋಕ್ಕೆ ಅದರಲ್ಲೇ ಸೇಮ್ ಸ್ಯಾರಿ, ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ. ಇದು ಚಿಕ್ಕ ಬ್ಲೌಸಸ್, ಚಿಕ್ಕ ಬಾರ್ಡರ್ ಸ್ಯಾರಿ. ಸ್ಯಾರಿ ಬಂದು ಪಿಂಕ್ ಕಲರು, ಇದಕ್ಕೆ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಾರ್ಡರ್ ಬಂದಿದೆ. ಇದು ತುಂಬ ಸಾಫ್ಟ್ ಇದೆ. ಎರಡು ಸ್ವಲ್ಪ ಮೆಟೀರಿಯಲ್ ವೈಸ್ ಚೇಂಜ್ ಆಗುತ್ತೆ. ಇದನ್ನು ನಾನು ಮಡ್ಲಕ್ಕಿಗೆ ಇಕ್ಕಕ್ಕೆ, ದೇವಿಗೆ ಮಡ್ಲಕ್ಕಿ ಕೊಡ್ತೀವಲ್ಲ ಅದಕ್ಕೆ ಇಕ್ಕಕ್ಕೆ ಅಂತ ತೊಗೊಂಡಿದ್ದೀನಿ. ಇದು 2 ಸೀರೆ. ಮತ್ತು ಅಮ್ಮ ಇವತ್ತು ಮಾರ್ಕೆಟಿಗೆ ಹೋಗಿ ಹೂವು ಹಣ್ಣು ಎಲ್ಲ ತಂದಿದ್ದಾರೆ. ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ನಾನು ಪ್ರತಿ ವರ್ಷ, ಇದು ಈ ವರ್ಷನೂ ಸೇರಿದ್ರೆ ನಾನು 4 ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡ್ದಂಗೆ ಆಗುತ್ತೆ. ಆದರೆ ನಾನು ಯಾವ ವರ್ಷನೂ ಸ್ಯಾರಿ ಉಡ್ಸಿರಲಿಲ್ಲ. ಅಮ್ಮ ಅಂದರು ಈ ವರ್ಷದಿಂದ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡು, 3 ವರ್ಷ ಬ್ಲೌಸ್ ಪೀಸ್ ಇಟ್ಟೆ ಮಾಡ್ತಾ ಇದ್ದೆ ನಾನು, ಈ ವರ್ಷದಿಂದ 4ನೇ ವರ್ಷದಿಂದ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈಗ ನಾನು ಅಟ್ ಪ್ರೆಸೆಂಟ್ ಇಲ್ಲಿ ಅಜ್ಜಿ ಮನೆ ಇರೋದ್ರಿಂದ, ಬಾಣ್ತನದಿಂದ ಇಲ್ಲಿ ಈ ವರ್ಷ 1 ವರ್ಷ ಇಲ್ಲಿ ಮಾಡು, ನೆಕ್ಸ್ಟ್ ನೀನು ನಿಮ್ಮ ಮನೆಗೆ ಹೋದಾಗ ಅಲ್ಲಿ ಮಾಡು ಅಂತ ಅಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಅರೇಂಜ್ಮೆಂಟು ಅಮ್ಮ ಮಾಡಿಕೊಡ್ತಾರೆ, ಜಸ್ಟ್ ಪೂಜೆ ಮಾಡೋದಷ್ಟೇ. ಬಿಡಬಾರ್ದು, ಬಿಟ್ಟರೆ ಮತ್ತಿನ್ನು ಇನ್ನು 3 ವರ್ಷ ಮಾಡಂಗಿಲ್ಲ ಅಂತ. ಅದಕ್ಕೆ ಅಮ್ಮ ಬೇಡ, ಏನಾಗಲ್ಲ, ಈ ವರ್ಷ ಇಲ್ಲೇ ಮಾಡು, ಏನಾಗಲ್ಲ, ನಾವೇ ಎಲ್ಲ ಅರೇಂಜ್ ಮಾಡ್ತೀವಿ, ಜಸ್ಟ್ ಬಂದು ಪೂಜೆ ಮಾಡು ಅಷ್ಟೇ ಅಂತ ಅಂದಿದ್ದಾರೆ. ಸೊ ಸ್ಯಾರಿ ಉಡ್ಸೋಕೆ ಅವ್ರಿಗೆಲ್ಲ ಬರಲ್ಲ, ಸ್ವಲ್ಪ ಸ್ಯಾರಿ ನಾನೇ ಸ್ಯಾರಿ ಉಡ್ಸ್ಕೊಟ್ರೆ ಇನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ ಅವರು. ನೋಡೋಣ, ಆದಷ್ಟು ಈಗ 3 months ಆಗಿರೋದ್ರಿಂದ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ, ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಮಾಡಬೇಕು. ಸೊ ಇವತ್ತು ಗುರುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀವಿ. ಭಾಳ ಸಿಂಪಲ್ ಆಗೇ ಮಾಡೋದು, ಏನು ಡೆಕೋರೇಷನ್ ಆಗಲಿ ಏನಾಗಲಿ ಅಂತ ಹರಿಬರಿ ಏನಿಲ್ಲ, ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲ್ ಆಗಿ ಒಟ್ಟು ನಿಲ್ಲಿಸಬಾರ್ದು, ಮಾಡಬೇಕು ಅಂತ ಮಾಡ್ತಾ ಇರೋದು. ಬನ್ನಿ ನಿಮ್ಮ ಜೊತೆ ಎಲ್ಲನೂ ಕೂಡ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಯಾವ್ದು ಇವತ್ತು ಮುಗಿಸಿರ್ತೀನಿ ನಾನು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಅಮ್ಮ ಸಿಟಿಯಿಂದ ಹಣ್ಣು, ಹೂವು ಮತ್ತು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ನಾವು ಫಸ್ಟ್ ಈಗ ಆರ್ಡ್ರ್ ವೈಸು ಸಪ್ರೇಟ್ ಮಾಡ್ಕೋತಾ ಇದ್ದೀವಿ. ಹಣ್ಣುಗಳೇ ಒಂದು ಬುಟ್ಟಿಗೆ ಹಾಕೋತಾ ಇದ್ದೀವಿ, ಆಮೇಲೆ ಹೂವುಗಳನ್ನೇ ಒಂದು ಬುಟ್ಟಿಗೆ ಹಾಕ್ಕೊಂಡು ಸಪ್ರೇಟಾಗಿ ಇಟ್ಕೋತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನಾಳೆ ನಮಗೆ ಹೆಲ್ಪ್ ಆಗುತ್ತೆ ಎಲ್ಲ ಪೂಜೆ ಮಾಡಬೇಕಾರೆ ಅಂತ. ಹೂವಿನ ರೇಟ್ಗಳಂತೂ ತುಂಬ ಆಗಿತ್ತಂತೆ, ಆದರೆ ಲಾಸ್ಟ್ ವಾರನೂ ಇಷ್ಟೇ ಇತ್ತಂತೆ. ಈ ವಾರನೂ ಏನು ಕಮ್ಮಿ ಇಲ್ಲ, ಹೂವಿನ ಪ್ರೈಸು ಅಷ್ಟೇ ಇತ್ತಂತೆ. ಹೂವಿನ ಪ್ರೈಸ್ ಎಲ್ಲ ಒಂದು ಮಾರು ಹೂವು 150, 180 ಆ ರೀತಿ ಹೇಳ್ತಾ ಇದ್ರಂತೆ. ನಾನು ಮಲ್ಲಿಗೆ ಹಾರ ತೊಗೊಬರೋಕ್ಕೆ ಹೇಳಿದ್ದೆ, ಆದರೆ ಮಲ್ಲಿಗೆ ಹಾರ ಎಲ್ಲೂ ಸಿಗಲಿಲ್ವಂತೆ. ಮಲ್ಲಿಗೆ ಹೂವಿನ ಪ್ರೈಸು ತುಂಬ ಜಾಸ್ತಿ ಇದೆ, ಮತ್ತು ಮಳೆ ಇರೋದ್ರಿಂದ ಹೂವು ಬಂದಿಲ್ಲ ಜಾಸ್ತಿ ಅಂತ ಹೇಳಿ ಕಟ್ಟಿರೋ ಮಲ್ಲಿಗೆ ಹೂವು ಸಿಕ್ತಂತೆ. ಅದು ಒಂದು ಮಾರು ತೊಗೊಂಬಂದಿದ್ರು, ಒಂದು ಸುಗಂಧರಾಜ ಹಾರ, ಆಮೇಲೆ ಒಂದು 2 ಮಾರು ಸೇವಂತಿಗೆ, ಸ್ವಲ್ಪ ಬಿಡಿ ಹೂವು ಎಲ್ಲ ತೊಗೊಂಬಂದಿದ್ರು. ನಾನೀಗ ಸೀರೆಗೆ ಪಿನ್ ಹಾಕ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸೀರೆನ ತೋರಿಸಿದ್ನಲ್ಲ ಆವಾಗಲೇ, ಡಾರ್ಕ್ ಬ್ಲೂ ಕಲರ್ ಸೀರೆಗೆ ಪಿಂಕ್ ಕಲರ್ ಬಾರ್ಡ್ರ್ ಬಂದಿದೆ. ಬ್ಲೌಸು ಕೂಡ ಪಿಂಕ್ ಕಲರು. ನಾನು ಬ್ಲೌಸ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೀರೆ ತಗೊಂಡಿದ್ದೆಲ್ಲ ನಾನು ನೆಕ್ಸ್ಟ್ ನಿಮಗೆ ನನ್ನ ನಾಮಕರಣ ಸೀರೀಸ್ ಅಂತಲೇ ಮಾಡ್ತೀನಿ, ಏನೇನು ಪರ್ಚೇಸ್ ಮಾಡಿದ್ವಿ ಅಂತ. ಆವಾಗ ನಿಮಗೆ ಎಲ್ಲ ಡೀಟೇಲಾಗಿ ಈ ಸೀರೆ ಪ್ರೈಸ್ ಎಲ್ಲ ನಿಮಗೆ ಆ ವ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಕೂಡ. ಫಸ್ಟು ನಾನೀಗ ಸೀರೆನ ಮಡ್ಚ್ಕೊತಾ ಇದ್ದೀನಿ. ಉದ್ದ ಇರುತ್ತಲ್ಲ, ಅದಕ್ಕೋಸ್ಕರ ದೇವ್ರಿಗೆ ಗುಡ್ಸೋಕ್ಕೆ ಇಷ್ಟು ಉದ್ದ ಬೇಡ, ಅದಕ್ಕೋಸ್ಕರ ನಾನು ಈ ರೀತಿ ಮಧ್ಯಕ್ಕೆ ಮಡ್ಚ್ಕೊತಾ ಇದ್ದೀನಿ. ಕ್ಲೀನಾಗೆ ಫುಲ್ಲು ಸ್ಯಾರಿ ಎಲ್ಲ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕೂಡ ಪೂರ್ತಿ ಸ್ಯಾರಿನ ಇದೇ ರೀತಿ ನೀವು ಮಡ್ಚ್ಕೋಬೇಕಾಗತ್ತೆ.
ಈಗ ನೋಡಿ ನಾನು ಸ್ಟಾರ್ಟಿಂಗಿಂದ ಏನು ಮಾಡ್ತಾಯಿದ್ದೀನಿ, ಈ ರೀತಿ ನಾವು ಹೇಗೆ ನೆರಿಗೆ ಮಾಡ್ಕೋತೀವೋ ಅದೇ ರೀತಿ ನಾವು ಸೀರೆನ ನೆರಿಗೆ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಡೀಟೇಲಾಗಿ ನಿಮ್ಮ ಜೊತೆ ತೋರಿಸ್ಕೊಂಡಿದ್ದೀನಿ ಯಾವ ರೀತಿ ನಮಗೆ ಎಷ್ಟು ಅಗಲ ಬೇಕು. ಆದಷ್ಟು ದೇವ್ರಿಗೆ ಉಡಿಸ್ಬೇಕಾರೆ ನೆರಿಗೆಗಳನ್ನ ದೊಡ್ಡ ದೊಡ್ಡ ನೆರಿಗೆನ ತೆಗಿಬೇಡಿ, ಚಿಕ್ಕ ಚಿಕ್ಕ ನೆರಿಗೆನ ತಗೊಳ್ಳಿ. ಆದಷ್ಟು ನೀವು ಚಿಕ್ಕ ಚಿಕ್ಕ ನೆರಿಗೆ ತಗೊಂಡಾಗ ಅದು ಜಾಸ್ತಿ ಕಾಣುತ್ತೆ ನಮಗೆ ನೆರಿಗೆ, ಆವಾಗ ಸೀರೆ ಉಡಿಸಿದಾಗ ದೇವರಿಗೆ ಚೆನ್ನಾಗಿ ಕಾಣುತ್ತೆ. ನಾನೀಗ ಪೂರ್ತಿ ಸೀರೆನ ಇದೇ ರೀತಿ ಏನು ಮಾಡ್ತಾಯಿದ್ದೀನಿ, ಸೆರಿಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಅಲ್ಲಲ್ಲೇ ಪಿನ್ ಹಾಕ್ಕೊತಾ ಇದ್ದೀನಿ ನಾನು. ಆವಾಗ ಕ್ಲೀನಾಗಿ ಸ್ಟಿಫಾಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು 15 ನೆರಿಗೆ ಆಗಿದ ತಕ್ಷಣ ಎಲ್ಲನೂ ಸೇರಿಸಿ ಈ ರೀತಿ ಪಿನ್ಗಳು ಹಾಕೋತಾ ಇದ್ದೀನಿ. ಕೆಲವರು ಪಿನ್ ಹಾಕೋತಾರೆ, ಕೆಲವರು ಕ್ಲಿಪ್ಸ್ ಹಾಕೋತಾರೆ. ನಿಮಗೆ ಅದು ಕಂಫರ್ಟಬಲ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹೊಸ ಪಿನ್ಸೇ ತೊಗೊಂಬಂದಿದ್ದೀನಿ, ಸೇಫ್ಟಿ ಪಿನ್ ಬರುತ್ತಲ್ಲ ಅದನ್ನೇ ತೊಗೊಂಬಂದಿದ್ದೀನಿ. ಯಾಕಂದರೆ ನನಗೆ ಸ್ಟಿಫಾಗಿ ಕುತ್ಕೋಬೇಕು, ಕ್ಲಿಪ್ಪೆಲ್ಲ ಹಾಕಿದ್ರೆ ಅದು ಬಿಚ್ಚೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸೀರೆಗಳಿಗೆ ಪಿನ್ನೇ ಹಾಕೋತಾ ಇದ್ದೀನಿ. ನಾನು ಒಂದು 20 ನೆರಿಗೆ ಆಗಿದ ತಕ್ಷಣ ಸೇರಿಸಿ ಒಟ್ಟಿಗೆ ಈ ರೀತಿ ನಾನು ಪಿನ್ಸ್ನ ಹಾಕೋತಾ ಇದ್ದೀನಿ. ಪೂರ್ತಿ ಸೀರೆನ ಹೀಗೆ ಮಾಡ್ಕೋಬೇಕು. ಒಂದು ಮಾರಷ್ಟು ಸೆರಗು ಬಿಟ್ಬಿಟ್ಟು ನಾನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಮಾರಷ್ಟು ಸೆರಗಿನ ಕಡೆ ಸೀರೆನ ಬಿಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಮಾಮೂಲಿ ನಾವು ಯಾವ ರೀತಿ ಸೆರಗು ಹಾಕೋತೀವೋ ಅದೇ ರೀತಿ ನಾವಿಲ್ಲಿ ಪ್ಲೀಟ್ಸ್ನ ಮಾಡ್ಕೋಬೇಕಾಗತ್ತೆ. ಎಷ್ಟು ಚಿಕ್ಕ ಖಾರ ಮಾಡ್ಕೊಳ್ಳಿ, ದೊಡ್ಡ ಖಾರ ಮಾಡ್ಕೊಳ್ಳಿ. ಆದಷ್ಟು ದೇವ್ರಿಗೆ ಉಡಿಸ್ಬೇಕಾದ್ರೆ ನೀವು ಪ್ಲೀಟ್ಸ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೇ ಚೆನ್ನಾಗಿ ಕಾಣೋದು. ಈಗ ನಾನು ಚಿಕ್ಕದಾಗೇ ಒಂದು ಈ ಥರ ಮಡ್ಚಿರೋದ್ರಿಂದ ನನಗೊಂದು 5 ಪ್ಲೀಟ್ಸ್ ಬಂತು. ಈಗ ನಾನು ಅದಕ್ಕೂ ಕೂಡ ಪಿನ್ಗಳನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ನಾನು ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾಯಿದ್ರು. ಸೊ ನಾನು ಅದಕ್ಕೆ ಈ ರೀತಿ ತೋರಣ ಕಟ್ಕೊಡೋಣ, ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂತ ಮಾವಿನ ಸೊಪ್ಪು ತೊಗೊಂಬಂದಿದ್ರು. ಅದನ್ನೆಲ್ಲ ನಾನು ಚೆನ್ನಾಗಿರೋದು ಎಲೆಗಳೆಲ್ಲ ಕಿತ್ಕೊಂಡು ತೋರಣ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಇದೆಲ್ಲ ಏನು ನಾನು ಆರಾಮಾಗಿ ಕುತ್ಕೊಂಡೇ ಮಾಡೋಂಥ ಕೆಲಸ ಅಲ್ವಾ, ಹಾಗಾಗಿ ಪಾಪನು ಕೂಡ ಆಡ್ತಾ ಇದ್ದ ಅವನ ಪಾಡಿಗೂ. ಸೊ ಅವನು ಅಲ್ಲೇ ಹಾಲಲ್ಲೇ ಅವನನ್ನು ಮಲಗಿಸ್ಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀವಿ. ನಾನಿಲ್ಲಿ ಒಂದು ಟೈನೇ ದಾರ ಅಂತ ಬರುತ್ತಲ್ಲ, ಅದರಲ್ಲಿ ನಾನು ಈಗ ಮಾವಿನ ಸೊಪ್ಪನ್ನ ಪೋಣಿಸ್ತಾ ಇದ್ದೀನಿ. ಈ ರೀತಿ ನಾನು ಕಿಟಕಿಗೆ ಕಟ್ಕೊಂಡು ಈ ರೀತಿ ಪೋಣಿಸ್ಕೋತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ. ಹಾಗಾಗಿ ಒಂದು ಕಡೆ ಅಮ್ಮ ಹೂವು ಕಟ್ತಾಯಿದ್ರು, ಇನ್ನೊಂದು ಕಡೆ ನಮ್ಮವ್ವ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ರು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆದಷ್ಟು ಕೆಲಸನ ನಾವು ಗುರುವಾರನೇ ಫಿನಿಷ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ವಿ. ಬೆಳಗ್ಗೆ ಏನಿದ್ರು ಕಸ ಗುಡಿಸಿ ಮನೆ ಒರೆಸಿ ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಆಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ಕೆಲಸಗಳೆಲ್ಲ ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ಇದಕ್ಕೇ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಕೆಲಸನ ರಾತ್ರಿನೇ ಎಲ್ಲ ಮಾಡಿ ಇಟ್ಕೋತಾ ಇದ್ದೀವಿ. ನಾವು 3 ಜನ ಇರೋದ್ರಿಂದ ಕೆಲಸಗಳು ಕೂಡ ಬೇಗ ಆಗೋಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಅಜ್ಜಿ ದೇವ್ರ ಮನೆಯೆಲ್ಲ ಒರೆಸ್ಕೊತಾ ಇದ್ದಾರೆ. ಇನ್ನು ಬೆಳಗ್ಗೆ ಎದ್ದು ಒರೆಸೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಲೀನಾಗಿ ದೇವ್ರ ಫೋಟೋ ಎಲ್ಲ ತೆಗ್ದು ದೇವ್ರ ಪಾತ್ರೆ ಎಲ್ಲ ತೆಗ್ದು ಆಚೆ ಇಡ್ತಿದ್ದಾರೆ. ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದ್ರು, ಆದರೆ ಇವತ್ತು ಎಲ್ಲ ತೆಗ್ದು ಆಚೆ ಇಟ್ಬಿಟ್ರು. ನಾನು ಮುಂಚೆನೇ ಕಳಸಕ್ಕೆ ಸೀರೆ ಉಡಿಸಿ ರೆಡಿ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈಗೊಂದು ಚಿಕ್ಕ ಬಾಳೆದೆಲೆನ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ತಟ್ಟೆಲಿ ಅಕ್ಕಿ ಹಾಕ್ತಾರೆ, ತಾಮ್ರದ ತಟ್ಟೆ, ಬೆಳ್ಳಿ ತಟ್ಟೆ ಆ ಥರದ್ರಲ್ಲಿ. ನಾನು ಯಾವಾಗಲೂ ಅಷ್ಟೇ ಈ ರೀತಿ ಬಾಳೆದೆಲೆ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅರಿಶಿನ ಮತ್ತು ಕುಂಕುಮದಲ್ಲಿ ನಾನು ಅಷ್ಟದಳ ರಂಗೋಳಿನ ಬಿಡಿಸ್ಕೊಂಡು ಅದಕ್ಕೆ ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಾನು ಕಳಸ ಇಡೋವಂಥದ್ದು. ನಾನಿಲ್ಲಿ ತಾಮ್ರದ ಬಿಂದಿಗೆ ತೊಗೊಂಡಿದ್ದೀನಿ. ಈ ತಾಮ್ರದ್ದು ಬಿಂದಿಗೆ ತುಂಬ ಒಬ್ಬೊಬ್ಬರು ಅಕ್ಕಿ ತುಂಬ್ತಾರೆ, ನೀರು ತುಂಬ್ತಾರೆ. ನಾನು ಈಗ ತುಂಬಿಟ್ಕೊಡ್ದ ನೀರನ್ನ ತುಂಬ್ತಾ ಇದ್ದೀನಿ. ನೀರನ್ನ ಫುಲ್ ತುಂಬ್ಕೊಂಡಾದ್ಮೇಲೆ ಇದಕ್ಕೆ ನಾನೀಗ ಬಿದ್ರಿನ ಕಡ್ಡಿ ಬರುತ್ತಲ್ಲ, ಆ ಬಿದ್ರಿನ ಕಡ್ಡಿ ಸಹಾಯದಿಂದ ಹಿಂದೆಗಡೆ ಇದಕ್ಕೆ
ಕಳಸಕ್ಕೆ ಕಟ್ಕೋತಾ ಇದ್ದೀನಿ. ಏನಕ್ಕೆ ಈ ರೀತಿ ಕಟ್ತಾ ಇದ್ದೀನಿ ಅಂತ ಅಂದರೆ, ನಾವು ಹೂವು ಮುಡ್ಸೋಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ. ದೇವರಿಗೆ ಹೂವು ಅಲಂಕಾರ ಎಲ್ಲ ಮಾಡ್ತೀವಲ್ಲ, ಆ ಟೈಮಲ್ಲಿ ಈ ರೀತಿ ಈ ರೀತಿ ಕಟ್ಟಿಟ್ಕೊಂಡಿದ್ರೆ ನಾವು ಬ್ಲೌಸ್ ಪೀಸ್ ಹಾಕೋಕ್ಕಿರ್ಬೋದು, ಹೂವು ಮುಡ್ಸೋದಕ್ಕೆಲ್ಲ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನೀಗ ಒಂದು ಬಿದಿರಿನ ಕಡ್ಡಿನ ಟೈಟಾಗಿ ಟೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸೀರೆನ ಮುಂಚೆನೇ ಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನಿಮಗೆ ತೋರಿಸಿದ್ದೀನಿ ನಾನು. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಈ ರೀತಿ ವೈಟ್ ಕಲರು ದಾರ ಬರುತ್ತಲ್ಲ, ದಾರ ಮೀನ್ಸ್ ಲಾಡಿ ಅಂತ ಕರಿತೀವಲ್ಲ, ಅದನ್ನು ಹೊಸ ಲಾಡಿ ಇದು, ಅದನ್ನು ತಗೊಂಡು ನಾನೀಗ ಕ್ಲೀನಾಗೆ ಏನು ಮಾಡ್ಕೋತಾ ಇದ್ದೀನಿ, ಸ್ಯಾರಿನ ಕಳಸಕ್ಕೆ ಟೈ ಮಾಡ್ಕೋತಾ ಇದ್ದೀನಿ. ಎಷ್ಟು ಬಿಗಿಯಾಗಿ ಬೇಕೋ ಅಷ್ಟು ಬಿಗಿಯಾಗಿ ನೀವು ದಾರನ ಕಟ್ಕೊಳ್ಳಿ. ಆದಷ್ಟು ಗಟ್ಟಿಯಾಗೆ ಕಟ್ಕೊಂಡಷ್ಟು ಸೀರೆ ಜಾರಲ್ಲ. ಇವತ್ತು ನಾನು ತೊಗೊಂಡಿರೋದು ಬನಾರಸ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಇದು ತುಂಬ ಸಾಫ್ಟ್ ಇರುತ್ತೆ ಸ್ಯಾರಿ, ತುಂಬ ಜಾರ್ತಾ ಇರುತ್ತೆ. ಆದಷ್ಟು ಅದಕ್ಕೆ ನೀವು ಟೈಟಾಗಿ ಟೈ ಮಾಡ್ಕೊಳ್ಳಿ. ಈ ರೀತಿ ಕಟ್ಕೊಂಡಾದಮೇಲೆ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ನಿಮಗೆ ನೆರಿಗೆಗಳನ್ನ ಮಾಡ್ಕೋಬೇಕಾದ್ರೆ ಹೇಳಿದೆ, ಆದಷ್ಟು ನೀವು ಸಣ್ಣ ಸಣ್ಣ ನೆರಿಗೆಗಳನ್ನ ತಗೊಂಡಷ್ಟು ನಮಗೆ ಜಾಸ್ತಿ ನೆರಿಗೆ ಬರುತ್ತೆ, ಸೀರೆ ಉಡಿಸಿದಾಗ ಚೆನ್ನಾಗೂ ಕೂಡ ಕಾಣುತ್ತೆ. ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ತೊಗೊಳ್ಳಿ ಅಂತ. ಈ ರೀತಿ ಸಣ್ಣ ಸಣ್ಣದಾಗಿ ತೊಗೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ರೀತಿ ಈಗ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೆರಿಗೆಗಳನ್ನೆಲ್ಲ. ಸೆರ್ಗೇನು ಮಾಡ್ಕೊಂಡಿದ್ದೆ, ಸೆರ್ಗನ್ನ ನಾನು ಈ ರೀತಿ ಹಿಂದೆಯಿಂದ ಮುಂದೆ ತಗೋತಾ ಇದ್ದೀನಿ. ಇದು ಒಂಥರ ಹೊಸ ಥರ ನಾನು ಈ ಸಲನೇ ಈ ರೀತಿ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈಗ ನಾನು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗೆ ಅದು ಬೀಳದೆ ಇರೋ ರೀತಿ ಪಿನ್ನಗಳಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನಿಮಗದು ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗೇ ಗೊತ್ತಾಗುತ್ತೆ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ. ಅಲ್ಲಿ ನಿಮಗೆ ಯಾವ ರೀತಿ ಬೇಕು ಅಡ್ಜಸ್ಟ್ಮೆಂಟ್ ಆ ರೀತಿ ಮಾಡ್ಕೊಂಡು ನೀವು ಪಿನ್ಗಳನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಸುಮಾರು ಪಿನ್ಗಳನ್ನ ಬಳಸಿದ್ದೀನಿ ಅಂತಲೇ ಹೇಳ್ಬೋದು. ಕೆಲವರು ಪಿನ್ನ ಹಾಕ್ತಲೇ ಉಡಿಸ್ತಾರೆ, ಬಟ್ ನನಗೆ ನಾನಷ್ಟು ಪರ್ಫೆಕ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಪಿನ್ನ ಹಾಕ್ತಲೇ ಉಡ್ಸೋಕ್ಕೆ ನನಗೆ ಬರಲ್ಲ. ಆದ್ದರಿಂದ ನಾನು ಇದಕ್ಕೆ ಅಂತಲೇ ಹೊಸ ಪಿನ್ನನ್ನು ತೊಗೊಂಬಂದಿದ್ದೆ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸ್ಯಾರಿ ಉಡ್ಸಾಗಿದೆ. ನಾನು ಹಿಂದೆಗಡೆ ಬಿದಿರಿನ ಕಡ್ಡಿ ಏನಿತ್ತು ಅದಕ್ಕೂ ಕೂಡ ಬ್ಲೌಸ್ ಪೀಸ್ನ ಮರ್ಚಿ ಹಾಕಿ ಪಿನ್ ಹಾಕಿದ್ದೀನಿ ಅಷ್ಟೇ. ಬ್ಲೌಸ್ ಪೀಸ್ನ ಅದ್ರ ಮೇಲೆ ಕವರ್ ಮಾಡಿ ಪಿನ್ ಮಾಡಿದ್ದೀನಿ. ಆಮೇಲೆ ನಾನೀಗ ಬಿಂದಿಗೆಗೆ ನಾನು ಕೆಳಗಡೆ ಭಾಗ ಈ ರೀತಿ ಒಂದು ದಾರದಿಂದ ಕಟ್ಕೊಂಡಿದ್ದೀನಿ. ಆವಾಗ ನಮಗೆ ಸೊಂಟದ ಪಟ್ಟಿ ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಟೈಟಾಗೆ ಮಧ್ಯಕ್ಕೆ ಈ ರೀತಿ ಒಂದು ದಾರದಿಂದ ಗಂಟನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಕೆಳಗಡೆ ನೆರಿಗೆಗಳಿಗೆ ಏನು ಪಿನ್ನಗಳು ಹಾಕಿದ್ದೆ ಆ ಪಿನ್ನಗಳೆಲ್ಲ ಬಿಚ್ಚಿ ನೆರಿಗೆಗಳನ್ನೆಲ್ಲ ಸರಿ ಮಾಡ್ತಾ ಇದ್ದೀನಿ. ಈಗ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ಈಗ ನಾನು ನನ್ನ ಹತ್ರ ಇರೋವಂಥ ಒಡವೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊಂಟಕ್ಕೆ ಟಾಪ್ ಹಾಕ್ಬೋದು, ಸರ, ನೆಕ್ಲೆಸು ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗಲೇ ನಾವು ಇವೆಲ್ಲ ಹಾಕಿ ಇಟ್ಕೊಂಡ್ಬಿಟ್ರೆ ಸರಿ ಆಗುತ್ತೆ. ಆಮೇಲೆ ನಾವು ಕಳಸಕ್ಕೆ ಕಾಯೆಲ್ಲ ಇಟ್ಟು ಕಳಸ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಾವು ಏನೇ ಹಾಕೋಕ್ಕೆ ಹೋದ್ರೂ ಆಗಲ್ಲ, ಆವಾಗ ಕಳಸ ಅಲ್ಲಾಡಿಸ್ತಾ ಇರಬೇಕಾಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ಕೋತಾ ಇದ್ದೀನಿ, ಎಲ್ಲ ರಾತ್ರಿಯೇ ಮುಂಚಿತವಾಗ್ಲೇ ನಾವು ಏನೇನು ಹಾಕಬೇಕು ಒಡವೆಗಳು ಇರುತ್ತೋ ಅದನ್ನೆಲ್ಲ ಮುಂಚೆನೇ ನಾನು ಹಾಕ್ತಾಯಿದ್ದೀನಿ. ಈಗ ನಾನು ಫಸ್ಟ್ ಒಂದು ಸರ ಹಾಕಿ ನೋಡಿದೆ, ಅದು ಯಾಕೋ ನನಗೆ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಈಗ ಅದಕ್ಕೆ ಫಸ್ಟ್ ನಾನಿಲ್ಲಿ ನನ್ನ ಹತ್ರ ಕಾಸಿನ ನೆಕ್ಲೆಸ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಈಗ ಕಾಸಿನ ಸರ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆದಷ್ಟು ನಾನು ಕಡಿಮೆನೇ ಹಾಕೋಕ್ಕೆ ನೋಡ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ನಾವು ಒಡವೆಗಳೆಲ್ಲ ಹಾಕಿಬಿಟ್ರೆ ಅಷ್ಟು ನಾವು ಸ್ಯಾರಿ ಉಡಿಸಿರೋದೆಲ್ಲ ಕಾಣಲ್ಲ, ಇನ್ನು ನಾವು ಹೂವು ಎಲ್ಲ ಮುಡಿಸ್ಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ಸಿಂಪಲ್ಲಾಗೆ ಅರೇಂಜ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನೀನು ನಿಮ್ಮಲ್ಲ ಮರ್ಮಣ್ಣ ಕೇಳೋದ ನೀನು ತೋರ್ಬೇಕು, ಹೋಗಿ ಅಕ್ಕ ಹೋಗಿ ಕೆಳಗೆ